ಜೇಬಿನಲ್ಲಿ ದುಡ್ಡು ತುಂಬಿರುವ ಒಬ್ಬ ಧನಿಕನಿಂದ ಮಾತ್ರ ಸಮಾಜ ಸೇವೆ ಮಾಡಲು ಸಾಧ್ಯ ಎಂದು ತಿಳಿದಿರುವ ಮನೋಸ್ಥಿತಿಯ ಮಧ್ಯೆ ಬದುಕ್ತಾ ಇರುವವರು ನಾವು. ಆದರೆ ಇದು ಸತ್ಯಕ್ಕೆ ಬಲು ದೂರವಾದ ಮಾತು ಅಂತ ಹೇಳಿದ್ರೂ ತಪ್ಪಾಗಲಾರದು. ಹೌದು, ಈ ಸಮಾಜವನ್ನ ಒಂದು ಉತ್ತಮ ರೀತಿಯಲ್ಲಿ ಮುನ್ನಡೆಸಬೇಕು, ಸಮಾಜದಲ್ಲಿ ನೊಂದವರ ಪಾಲಿಗೆ ಬೆಳಕಾಗಬೇಕು ಎಂಬ ದೃಷ್ಟಿಯಿಂದ ಹಲವಾರು ಸಂಘ ಸಂಸ್ಥೆಗಳು ಜನ್ಮ ತಾಳಿವೆ. ಇದಕ್ಕೆಲ್ಲ ಕಾರಣ ಇಂದಿನ ಯುವ ಪಡೆ ಫೇಸ್ಬುಕ್, ವಾಟ್ಸ್ಆಪ್ನಂತಹ ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಲಹರಣ ಮಾಡ್ತಾ ಇದ್ದ ಈಗಿನ ಯುವ ಪಡೆ ಅದೇ ಸಾಮಾಜಿಕ ಜಾಲತಾಣ ಉಪಯೋಗಿಸಿ ಸಮಾಜಮುಖಿ ಸೇವಾ ಕಾರ್ಯ ಮಾಡ್ತಾ ಬಂದಿದೆ. ಅಂತಹ ಒಂದು ಸಂಸ್ಥೆಗಳಲ್ಲಿ ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ಒಂದಾಗಿದ್ದು, ಇದಕ್ಕೆ ಕಾರ್ಯಯೋಜನೆ ಈ ಸಮಾಜಕ್ಕೆ ಮಾದರಿಯಾಗಿದೆ. ಬಂಟ್ವಾಳ ತಾಲೂಕಿನ ಸರ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಲ್ಲಿಪಾದೆ ಉಜಿರಾಡಿ ಕ್ವಾರ್ಟರ್ಸ್ನಲ್ಲಿ ಸಂಜೀವ ಸುನಂದರ ಬಡ ಕುಟುಂಬವೊಂದು ವಾಸಕ್ಕೆ ಸರಿಯಾದ ಮನೆ ಇಲ್ಲದೆ ತಾತ್ಕಾಲಿಕವಾಗಿ ನಿರ್ಮಿಸಿದ ಗುಡಿಸಲಲ್ಲಿ ವಾಸವಾಗಿದ್ದು, ಗಾಳಿ ಬೆಳೆಗೆ ಅವರಿಗೆ ಇಲ್ಲಿ ವಾಸ ನರಕ ಸದೃಶವಾಗಿತ್ತು. ಈ ಬಡ ಕುಟುಂಬದ ದುಸ್ಥಿತಿಯನ್ನ ಮನಗಂಡ ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ಸಂಸ್ಥೆ ಈ ಕುಟುಂಬಕ್ಕೆ ಮನೆ ನಿರ್ಮಾಣ ಮಾಡಿದ್ದು, ಮನೆಯನ್ನ ಗಣಹೋಮ ಮಾಡುವ ಮೂಲಕ ಇಂದು ಸುನಂದ ಸಂಜೀವ ದಂಪತಿಗಳಿಗೆ ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭ ಟ್ರಸ್ಟ್ನ ಪದಾಧಿಕಾರಿಗಳು, ಸದಸ್ಯರು ಮತ್ತು ಊರ ನಾಗರಿಕರು ಉಪಸ್ಥಿತರಿದ್ದರು.